ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಈ ಆಯ್ತಾರ ಏರ್ಲ ಸಂಡೆ ಬೇರ ನಡಪಾಯಿರಬಲ್ಲಿ ಐದು ಬೊಕ್ಕ ಕಾನೂನು ಪ್ರಕಾರ ಕ್ರಮ ದೆತ್ತನುಂಡು ಅಧಿಕಾರಿಗಳು ಬನ್ನಗ ತಾಳ್ಮೆಡು ಪೊಡುಂದು ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ರಾಹುಲ್ ರತ್ನಂ ಪಾಂಡೆ ಪಂತೆರು ಕುಡ್ಲದ ಟೌನ್ ಹಾಲ್ ಕೈತಲ್ದ ಸಂಡೆ ಬಜಾರ್ ಬೇರ ಬೊಕ್ಕ ಸಾದಿ ಬೇರ ವಲಯಗು ಪೋದು ಆರು ಅಕ್ಲಿನ ಸಮಸ್ಯೆ ಪಿಂದೊಂದೆರು ಕುಡ್ಲ ಮಹಾನಗರ ಪಾಲಿಕೆದ ಹೊಸ ಕಮಿಷನರ್ ರಾಹುಲ್ ರತ್ನಂ ಪಾಂಡೆ ಪೇಂಟದ ಕುದ್ಮಲ್ ರಂಗರಾವ್ ಟೌನ್ ಹಾಲ್ ಕೈತಲ್ದ ಸಂಡೆ ಬಜಾರ್ ಬೇರ ಕೇಂದ್ರ ಬೊಕ್ಕ ಸಾದಿಬರಿ ಬೇರ ವಲಯಗೂ ಪೋದು ಬೇರೆದಕ್ಲಿನ ಸಮಸ್ಯೆ ಪಿಂದೊಂಡೆರು ಈ ಪೊರ್ತುಡು ಪಾಲಿಕೆ ಕಮಿಷನರ್ ಪಾತಿರ್ದು ಸಾದಿಬರಿ ಬೇರುಗೂ ಸಂಬಂಧಪಟ್ಟದು ಎಂಚಿನ ಮತ ನಿಯಮಲು ಉಂಡು ಪನ್ಪನನ್ನು ಪಿಂದೊನುಂಡು ನನದ ವಾರ ಸಭೆ ನಡಪಾದು ಪೇಂಟದ ಮಾತ ಸಾದಿಬರಿ ಬೇರೆದಕ್ಲಿನ ವಿಶ್ವಾಸಗೂ ದೆತ್ತೊಂದು ಸರಿಯಾದ ಕ್ರಮ ದೆತ್ತೊನುಂಡು ಪಂಡಿರು ಬೇರೆದಕ್ಲಿನ ಮಿತ್ತು ಕೇಸ್ ಪಾಡ್ದನು ಕಮ್ಮಿ ಪಂಡ ನಲ್ಪ ಜನಕ್ಕೂ ಸಂಡೆ ಬೇರೆಗೂ ಪಾಲಿಕೆ ಅವಕಾಶ ಕೊರೋಡುಂದು ಬೇರೆದಕ್ಲು ಕಮಿಷನರ್ಗೂ ಒತ್ತಾಯ ಮಲ್ತೇರು ಒಂದಕ್ಕೆ ಉತ್ತರ ಕೊರೋನಾ ಕಮಿಷನರ್ ರಾಹುಲ್ ರತ್ನಂ ಪಾಂಡೆ ಈ ಆಯ್ತರ ಏರ್ಲ ಬೇರ ಮಲ್ಪರೆ ಬಲ್ಲಿ ಐದು ಬುಕ್ಕ ಕಾನೂನು ಪ್ರಕಾರ ಕ್ರಮ ದೆತ್ತನುಂಡು ಏರೆಗ್ಲ ಕಾನೂನು ಕೈಕದೆತ್ತನರೆ ಅವಕಾಶ ಇಜ್ಜಿ ಅಧಿಕಾರಿಲು ಜಾಗಿಗೆ ಬನ್ನಗ ತಾಳ್ಮೆಡು ವರ್ತನೆ ತೋಜಾವಡು ಅಧಿಕಾರಿಲು ಹಿಡಿದು ತಪ್ಪು ಆದಿತ್ತಂಡೆ ಎನ್ನ ಗುಮನುಗು ಕನವುಡು ಪಂಡಿರು ಕುಡ್ಲ ಮಹಾನಗರ ಪಾಲಿಕೆ ಹಿಡಿದು ಸಾದಿ ಬೇರೆದಕ್ಲಿಗ ಕಟ್ಟದಿನ ವಲಯಗು ಪೋಯಿನ ಕಮಿಷನರ್ ಅಲ್ತ ವ್ಯವಸ್ಥೆಲಿನ ಬಗೆಟ್ ಪಿಂದೊಂಡೇರು ಬೇಕ ಸಭೆ ಒಂಜೇನು ನಡಪಾದ ಚರ್ಚೆ ಮಲ್ತದ ಸಮಸ್ಯೆ ಪರಿಹಾರ ಮಲ್ಪುಣಂದು ಕಮಿಷನರ್ ಪಾಂಡೆ ಭರವಸೆ ಕೊರಿಯರು ಸೊ ಬೇರೆ ಬೇರೆ ಕಡೆ ವಾರ್ಡ್ ವೈಸ್ ಅಲ್ಲಿ ನೀವು ಅಲ್ಲಿ ವ್ಯಾಪಾರ ಮಾಡ್ತೇವೆ ಶಿಫ್ಟ್ ಆಗಿಲ್ಲ ಇದು ಬಂದ್ ಮಾಡಿ ಪಕ್ಕದ ವಾರ್ಡಲ್ಲಿ ರೋಡ್ ಇಲ್ಲದೆ ಯಾರು ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಬಾಂಬೆ ಈ ಸಂಡೇ ವ್ಯಾಪಾರಕ್ಕೋಸ್ಕರ ಹಿಂದಿನ 2 ವಾರದಿಂದ ನಾವು ಕಾರ್ಪೊರೇಷನಿಂದ ಬೀದಿ ವ್ಯಾಪಾರಿಗಳಿಗೆ ನಾವು ತೆಗ್ತಾ ಇದ್ದೀವಿ. ಸೊ ಬಿಕಾಸ್ ಇದು ವೆಂಡಿಂಗ್ ಝೋನ್ ಆಗಿಲ್ಲ, ಅದಕ್ಕೋಸ್ಕರ ರೂಲ್ ಪ್ರಕಾರ ನಮ್ಮ ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ವಾದ ಏನಿದೆ, ಇಲ್ಲಿ ಸ್ವಲ್ಪ ವ್ಯಾಪಾರ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಸೊ ಇದು ಒಂದು ರೂಲ್ಸ್ ಪ್ರಕಾರ ನೋಡಬೇಕಾಗ್ತದೆ. ಸೊ ನಾವಿವತ್ತು ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ನೆಕ್ಸ್ಟ್ ಸಂಡೇ ಅವರು ಮಾಡಲ್ಲ, ಬಿಕಾಸ್ ಅವರು ರೂಲ್ ಪ್ರಕಾರ ಮಾಡಲಿಕ್ಕೆ ಬರಲ್ಲ. ಮುಂದಿನ ವಾರ ಮಂಗಳವಾರ ಅಥವಾ ಬುಧವಾರ ನಾನು ಅವ್ರ ಜೊತೆ ಮೀಟಿಂಗ್ ಮಾಡ್ತೀನಿ. ನಮ್ಮದು ಟೌನ್ ಪ್ಲ್ಯಾನಿಂಗ್, ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ ಮತ್ತು ಸರ್ಕಾರ ವತಿಯಿಂದ ಏನು ರೂಲ್ಸ್ ಮಾಡಿದ್ದಾರೆ, ಆ ರೂಲ್ಸ್ ಪ್ರಕಾರ ಯಾವ ರೀತಿಯಲ್ಲಿ ಅವ್ರಿಗೆ ನಾವು ಅನುಕೂಲ ಮಾಡ್ಬೋದು, ಆ ನಿಟ್ಟಿನಲ್ಲಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು, ಬಿಕಾಸ್ ನಮ್ಗೆ ಅವ್ರಿಗೆ ಲೈವ್ಲಿಹುಡ್ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಮಾಡಿ ನೆಕ್ಸ್ಟ್ ಸಂಡೆಯಿಂದ ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡ್ಬೋದು ನಾವು ನೋಡ್ತೇವೆ. ಇನ್ನೊಂದು ವಿಷಯ ಏನಿದೆ, ಇಲ್ಲಿ ನಮ್ಮದು ವೆಂಡಿಂಗ್ ಝೋನ್ ನಾವು ಮಾಡಿದ್ದೀವಿ. ಆ ವೆಂಡಿಂಗ್ ಝೋನಲ್ಲಿ ಕೂಡ ಸರಿಯಾಗಿ ಯೂಸ್ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಸೊ ಅವ್ರು ಯಾವ ರೀತಿಯಲ್ಲಿ ಅದು ಅನುಕೂಲ ಮಾಡ್ಬೋದು, ಅವರು ಒಂದು 2 ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಒನ್ ಟೈಪ್ ತರಕಾರಿ ಇದ್ದರೆ ತರಕಾರಿ ಕಡೆ ಅಲ್ಲಿ ಇರಬೇಕು, ಆ ಥರ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಕೂಡ ಮುಂದಿನ ವಾರ ಅದು ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಸೊ ನಮ್ಮದು ಉದ್ದೇಶ ಏನಿದೆ, ಬೀದಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರಿಗೆ ಅವ್ರದ್ದು ಜೀವನಕ್ಕೋಸ್ಕರ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ರೂಲ್ಸ್, ಯಾವುದೇ ಕಾನೂನು ಉಲ್ಲಂಘನೆ ಆಗಬಾರ್ದು. ಆಮೇಲೆ ಯಾರಿಗೂ ತಪ್ಪಾಗಬಾರ್ದು. ಆ ವಾರ್ಡಲ್ಲಿ ಈ ವಾರ್ಡಲ್ಲಿ ಇವರಿಗೆ ಸ್ವಲ್ಪ ಹೆಚ್ಚು ಸಿಗುತ್ತೆ, ಕಡಿಮೆ ಸಿಗುತ್ತೆ, ಆ ಥರ ಕೂಡ ಆಗಬಾರ್ದು. ಸೊ ಒಟ್ಟಿಗೆ ಸೇರಿ ನಾವು ನಮ್ಮಿಂದ ಫೋರ್ಸ್ ಮಾಡಲ್ಲ, ಎಲ್ಲ ಸೇರಿ ನಾವು ಮೀಟಿಂಗ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಫೈನಲ್ ಡಿಸಿಷನ್ ಬರುತ್ತೆ ಆ ಥರ ಡಿಸಿಷನ್ ಮಾಡ್ತೇವೆ. ಕೊನೆಯಲ್ಲಿ ಅವ್ರದ್ದು 2 ಸಂಘ ಇದೆ, ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮದು ಬೀದಿ ವ್ಯಾಪಾರಿಗಳು 2 ಸಂಘ ಇದೆ. 2 ಇದ್ದರೆ ಸರಿ ಇಲ್ಲ ನನ್ನ ಪ್ರಕಾರ. ಸೊ ಅವರಿಗೆ ನಾನು ಒಂದು ವಿನಂತಿ ಕೂಡ ಮಾಡಿದ್ದೀನಿ, 1 ಸಂಘ ಮಾಡಿ ಒಪ್ಕೊಂಡಿದ್ದಾರೆ. ಸೊ ರೂಲ್ಸ್ ಪ್ರಕಾರ, ಒಂದು ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ, ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅವರು ಕೂಡ ಮುಂದೆ ಆ 1 ಸಂಘ ಮಾಡಲಿಕ್ಕೆ ಅವರು ಒಂದು ಕೆಲಸ ಮಾಡ್ತಾರೆ. ಅದೇ ಎಲ್ಲ ರೂಲ್ಸ್ ನೋಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ನಮ್ಮ ಟೌನ್ ವೆಂಡಿಂಗ್, ನಮ್ಮದು ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಏನಿದೆ, ಅಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಮಾಡಲಿಕ್ಕೆ ಅವಕಾಶ ಇದೆ. ಟೌನ್ ವೆಂಡಿಂಗ್ ಕಮಿಟಿ ಮಾಡಿದರೆ ಆ ಕಮಿಟಿ ಪ್ರಕಾರ ಏನು ತಾತ್ಕಾಲಿಕ ಕಮಿಟಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಿ ಆ ರೂಲ್ಸ್ ಪ್ರಕಾರ ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಬರುತ್ತೆ ಆ ಥರ ನೋಡ್ತೀವಿ. ಭಾರತ ಗಟ್ಟಿಮುಟ್ಟು ಆವಡುಂದಾಂಡ
ಜವಣ ಜವಂದಿಲಿನ ವ್ಯಕ್ತಿತ್ವ ಶಕ್ತಿ ಮಲ್ಲಮಟ್ಟದ ಅಡಿಪಾಯ ಆವಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪಂತೆರು ಕುಡ್ಲಡು ಅಮಲು ಚಟ ತಡೆಪುರ ಅಭಿಯಾನದ ವಿಶೇಷ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾಲ್ತಿರಿಯರು. ಕುಡ್ಲ ನಗರ ಪೊಲೀಸ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಒಟ್ಟು ಸೇರಿಗಿಡ ಆಪರೇಷನ್ ರೈಸ್ ಅಂಡ್ ಬೇಡ ಬ್ರೋ ಕಾರ್ಯಕ್ರಮ ಹಿಡಿದು ಕರ್ನಾಟಕ ಸರ್ಕಾರ ಅಮಲು ವಸ್ತುಲಿಗೆ ಎದುರಾದ ಜಾಗೃತಿ ಅಭಿಯಾನ ಅಮಲ್ ಚಟ ತಡೆಪಿನ ಕಾರ್ಯಕ್ರಮ ದೀವೊಂದು. ಈ ವಿಶೇಷ ಕಾರ್ಯಕ್ರಮ ಗುರುವಾರ ಕುಡ್ಲದ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಸೆಂಟರ್ ನಡೆತಿಂಡು. ಬೇತೆ ಬೇತೆ ಕಾಲೇಜ್ ಬರೋ ಕಲ್ಪನಕ್ಕೂ ಈ ಕಾರ್ಯಕ್ರಮ ಇತ್ತೇರು. ವಿದ್ಯಾರ್ಥಿಗಳು ಬಿನ್ನೇರಿನ ಒಟ್ಟಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಬೊಕ್ಕ ಆರೋಗ್ಯ ಮಂತ್ರಿಗಳ ಆದಪ್ಪನ ಯುಟಿ ಖಾದರ್ ಫರೀದ್ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾತಿರ್ದು NDPS ಕಾಯಿದ್ದೆ ಅಡಿಟ್ಟು ಪಾಡ್ದಿನ 59 ಕೇಸ್ಲಿಡ್ ಸ್ವಾಧೀನ ಮಲ್ತದಿನ 82 ಕೋಟಿ ರೂಪಾಯಿ ಬೆಲೆತ ಅಮಲು ವಸ್ತುಲೇನು ಕೋರ್ಟದ ಒಪ್ಪಿಗೆ ತಂದು ಕೋಲ್ನಾಡ್ ಕೈಗಾರಿಕಾ ಘಟಕಡು ಬುಧವಾರ ನಾಶ ಮಲ್ತದುಂಡು. ಅಮಲು ಸೊತ್ತು ಇಜ್ಜಂದಿನಂಚ ಮಲ್ಪನೆಕ್ ಬರೋ ಕಲ್ಪನಾ ಸಮುದಾಯದ ಸಹಕಾರ ಅಗತ್ಯ ಅಂತ ಪಂಡೇರು. ಜಾಗೃತಿ ಅಭಿಯಾನದ ಮಾಹಿತಿ ಪತ್ರಿಕೆಯನ್ನು ಮಂತ್ರಿ ಖಾದರ್ ಫರೀದ್ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಪೊಲೀಸ್ ಅಧಿಕಾರಿಗಳು ಬಿಡುಗಡೆ ಮಲ್ತೇರು. ಖಾದರ್ ಪಾತಿರ್ದು ಭಾರತ ಗಟ್ಟಿಮುಟ್ಟ ಆವುಡುಂದಾಂಡ ಜವಣ ಜವಂದಿನ ವ್ಯಕ್ತಿತ್ವ ಶಕ್ತಿ ಮಲ್ಲಮಟ್ಟದ ಅಡಿಪಾಯ ಆವುಡು ಲೋಕದ ಮಾತಿರ್ಲ ಇತ್ತ ಭಾರತದಂಚಿ ತೂಪೇರ್ಪಂಡ ಐಕ ಕಾರಣ ಮುಲ್ಪದ ಮಲ್ಲಮಟ್ಟದ ಜವಣ ಜವಂದಿನ ಶಕ್ತಿ ಇತ್ತೆ ಜವಣ ಜವಂದಿ ಅಮಲು ವಸ್ತುಲಿನಂಚಿ ಬಲಿಯಾವಂದೆ ಐದು ದೂರ ಇತ್ತದ ನಿಕ್ಲಿನ ಭವಿಷ್ಯನು ಕಟ್ಟುನ ಶಿಲ್ಪಿಲು ಆವುಡುಂದು ಬರವು ಕಲ್ಪನ ಜವಣ ಜವಂದಿಲಿಗೆ ಪಂಡಿರು. ಅಮಲು ವಸ್ತುಲಿನ ನಿಜಾಂದಿನಂಚ ಮಲ್ಪನಾದಿಟ್ಟಿಡು ಬರವು ಕಲ್ಪನಕ್ಲಿಗೆ ಮಂತ್ರಿ ಖಾದರ್ ಪ್ರತಿಜ್ಞೆ ಮಲ್ಪಾಯಿರು. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ವ ವಹಿಸಿದ ಪಾತಿರ್ದು ಭವಿಷ್ಯುಡು ಎಡ್ಡೆ ಸಮಾಜ ಉಂಡು ಮಲ್ಪರೆ ಪೊಲೀಸ್ ಇಲಾಖೆ ದುಂಬು ಬೈದಂಡು ಮನಸ್ಸನ್ನು ಗಲಿಬಿಲಿ ಆವಂದಿನಂಚಿನ ಮನಸ್ಸದ ಸಾಮರ್ಥ್ಯಕ್ಕೆ ನಮಡ ಒಪ್ಪಡು ಒವೇ ಕಾರಣುಗ್ಲ ಅಮಲ ಚಟದಕ್ಕಲು ಆವಡೆ ಎಂದು ಪಂಡಿರು. ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್, ಕುಡ್ಲಾ ಮಹಾನಗರ ಪಾಲಿಕೆ ಕಮಿಷನರ್ ರಾಹುಲ್ ರತ್ನಂ ಪಾಂಡೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಡೆ ವಿನಾಯಕ ಕರ್ಬಾರಿ, DCP ಮಿಥುನ್ HN, DCP K ರವಿಶಂಕರ್, ಹೆಚ್ಚಿಗೆ ಪೊಲೀಸ್ SP ಅನಿಲ್ ಕುಮಾರ್ ಭೂಮರೆಡ್ಡಿ, DCP ಉಮೇಶ್ P ಅಮಲ್ ವಸ್ತು ಬಗೆಟ್ ಜಾಗೃತ ವಹಿಸಿನ ಬಗೆತ ವಿಶೇಷ ಅಭಿಯಾನದ ಕಾರ್ಯಕ್ರಮ ಇತ್ತೇರು. We have destroyed drugs which we have seized over the past 2 years, worth around 80 crores. Then among that, there was around 42 kgs of MDMA, 42 kgs of MDMA, then almost 450 kgs of ganja was also there, which was seized, which we destroyed, which is as per the case. Then somebody has asked how many people you had arrested or caught over the past few days or 2 years. Then we started checking into the records. The numbers, we arrested 250 persons who were in peddling, those who were peddling and selling drugs to others. We arrested 250 persons last year, and this year till date we have arrested 150 peddlers. This is apart from the cases we pick against those who are found with very small quantity, who go under consumers, who go under people caught with small quantity and other things. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯ ಜಿಲ್ಲಾ SP ಅವರನ್ನು ಮತ್ತು ಇಡೀ ಪೊಲೀಸ್ ಇಲಾಖೆಯವರನ್ನು ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಎಲ್ಲ ಕಾರ್ಯಕ್ರಮವು ಕೂಡ ಇದು ಬಹುಶಃ ಸಮಾಜ ಮತ್ತು ದೇಶಕ್ಕೆ ಕೊಡುವಂತಹ ದೊಡ್ಡ ಮಟ್ಟದ ಒಂದು ಪ್ರಯೋಜನಕಾರಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲ ಕಾರ್ಯಕ್ರಮದ ಮುಖಾಂತರ ಭವಿಷ್ಯ ದಿನಗಳಲ್ಲಿ ಬಲಿಷ್ಠವಾದ ಭಾರತ ನಮಗೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂತಹ ವಿದ್ಯಾರ್ಥಿ ಮತ್ತು ಮಿತ್ರರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಅದು ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನಿವತ್ತು ಇಲ್ಲಿ ನಿಂತು ಇಲ್ಲಿ ನಾನು ಬಹುಶಃ ನಿಮ್ಮನ್ನು ನೋಡುವಾಗ ನನಗೆ ನನ್ನ ಮುಂದೆ ಬರೀ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಮಾತ್ರ ಕಾಣುವುದಲ್ಲ, ನಾನಿಲ್ಲಿ ಬಂದು ನಿಂತು ನಿಮ್ಮನ್ನು ನೋಡುವಾಗ ಬಹುಶಃ ನಿಮ್ಮ ಕಣ್ಣುಗಳಲ್ಲಿ ಭಾರತ ದೇಶದ ಭವಿಷ್ಯವನ್ನು ನಾನು ಕಾಣ್ತಾ ಇದ್ದೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯವಾದ ಭಾರತ ನಿರ್ಮಾಣ ಮಾಡುವಂಥ ಶಿಲ್ಪಿಗಳು ತಾವು ಯಾವತ್ತು, ವಿದ್ಯಾರ್ಥಿಗಳು ಯಾವತ್ತಾಗಿದ್ದೀರಿ. ಭವಿಷ್ಯದ ಭಾರತವನ್ನು ಬಹಳ ಯಶಸ್ವಿಯಾಗಿ ನಿರ್ಮಾಣ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆ
ಭಾಳ ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಬೇಕು. ಅದರ ಮುಖಾಂತರ ಆಗುವಂಥ ಅಪರಾಧವನ್ನು ತಡೆ ಹಿಡಿಬೇಕು ಅಂತೇಳುವಂಥ ಚಿಂತನೆ ವಿಶೇಷವಾದಂಥ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಸಹಜವಾಗಿ ನನ್ನ ವಿದ್ಯಾರ್ಥಿ ಸಮುದಾಯದ ಹತ್ರ ನನ್ನ ಬೇರೆ ಬೇರೆ ರೀತಿಯ ನನ್ನ ಮನವಿಗಳಿದೆ. ಮಾನ್ಯ ಸಚಿವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಬೇರೆ ಬೇರೆ ಪ್ರಮುಖರು ಹೇಳಿದರು. ಆದರೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಗೆ ಬರುತ್ತೆ, ನಮ್ಮಲ್ಲಿ ಕಾನ್ಸಂಟ್ರೇಷನ್ಗಳ ವಿಫಲತೆ ಇದ್ದಲ್ಲಿ ಮನಸ್ಸು ಚಂಚಲವಾಗಿ ಡೈವರ್ಟ್ ಆಗುತ್ತೆ. ನಮ್ಮ ಮನಸ್ಸು ಚಂಚಲ ಆಗದ ರೀತಿಯ ಅಷ್ಟು ವಿಲ್ ಪವರ್ ನಮಗೆ ಇದ್ರೆ ಯಾವುದೇ ವ್ಯಕ್ತಿಗಳು ನಮ್ಮನ್ನು ಏನು ಸೇವಿಸಲಿಕ್ಕೆ ಒತ್ತಾಯ ಮಾಡಿದರೂ ಕೂಡ ನಾವು ಮಾಡದಂಥ ಮಾನಸಿಕತೆಯಲ್ಲಿ ಬರ್ತೇವೆ. ಸೊ ಇವತ್ತಿನ ಯುವ ಪೀಳಿಗೆಗಳಿಗೆ ತಾಳ್ಮೆ ಬಹಳ ಕಡಿಮೆ ಇದೆ. ಹಾಗಾಗಿ ಅವರು ಬಹಳ ಈಸಿಯಾಗಿ ಬಹಳ ಸುಲಭದಲ್ಲಿ ಮಾದಕ ವ್ಯವಸ್ಥೆಯ ವ್ಯಸನಿಗಳಾಗ್ತಾರೆ. ಆರೋಗ್ಯ ಇಲಾಖೆಯನ್ನು ಇಡೀ ಮಿತ್ತ ಮಟ್ಟಗೇರವನ್ನ ದಿಟ್ಟಿಡು ಸರ್ಕಾರ ಕಾರ್ಯಗುಜೈದನೆಂದು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಪಂತೆರು. ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ದಕ್ಷಿಣ ಕನ್ನಡ ಉಡುಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಆದುಪ್ಪನ ಯುಟಿ ಖಾದರ್ ಕುಡ್ಲಡು ಸುದ್ದಿಕೊಟ್ಟಡು ಪಾತಿರ್ದು ಇತ್ತೆದ ಮಟ್ಟದ ತಂತ್ರಜ್ಞಾನದ ಕಾಲ. ರಾಜ್ಯ ಆರೋಗ್ಯ ಇಲಾಖೆನು ಪೇಪರ್ಲೆಸ್ ಮಲ್ತದು ಡಿಜಿಟಲೈಸೇಷನ್ ಮಲ್ತೊಂದಿತ್ತದು ರಾಜ್ಯದ ಮಾತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬೊಕ್ಕ ಸಿಎಸ್ಲೆಗ್ ತಾಲೂಕು ಮಟ್ಟದ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಮಲ್ಪೆರೆ ಉಲ್ಲ ಒಂದು ಇಜ್ಜಂದೆ ಒವೆನ್ಲ ಮಿತ್ತ ಮಟ್ಟಗೂ ಏರ ಸಾಧ್ಯ ಇಜ್ಜಿಯಿಂದ ಪಂಡೇರು. ಆರೋಗ್ಯ ಇಲಾಖೆಯನ್ನು ಇಡೀ ಮಿತ್ತ ಮಟ್ಟಗೇರವನ್ನ ದಿಟ್ಟಿಡು ಸರ್ಕಾರ ಕಾರ್ಯಗೂ ಜೈದನು. ಪರ್ಪನ ದಿನಕ್ಲಿಡ ಆಸ್ಪತ್ರೆ ಸೇರಿನ ಪ್ರತಿಯೊರಿ ಸಿಕ್ಕದಕ್ಲಿಗ್ಲ ಹೆಲ್ತ್ ಟ್ರ್ಯಾಕ್ ರೆಕಾರ್ಡ್ ಮಲ್ತದೀಪುಂಡು. ಇದಕ್ಕೆ ಡಿಜಿಟಲೀಕರಣ ಅಗತ್ಯ ಆದುಂಡು. ಟ್ರಯಲ್ ರೌಂಡು ನಲ್ಪ ಕಡೆಟ್ ಉಂಡು. ಅವಿನು 183 ಕಡೆಟ್ ತಾಲೂಕು ಬೊಕ್ಕ ಜಿಲ್ಲಾಸ್ಪತ್ರೆಗೆ ಸಿಎಸ್ಸಿಗೆ ಮಲ್ಲೆ ಮಲ್ತದ ಅಂದ ಆರು ಪಂಡೇರು. ಇಂದ ಒಟ್ಟುಗೂ ತಾಲೂಕು ಮಟ್ಟದ ಬೊಕ್ಕ ಸಿಎಸ್ಸಿ ಮಟ್ಟಡು ಟೆಲಿ ಐಸಿಯು ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಕೇರ್ ಎಸ್ಎನ್ ಕೇರ್ ಮಲ್ಪರ ಉಲ್ಲ ಅಂದ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಪಂಡೇರು. ಇದು ಬಹುಶಃ ಆಧುನಿಕ ತಂತ್ರಜ್ಞಾನ ಕಾಲ, ಡಿಜಿಟಲೈಸೇಷನ್ ಯುಗ ಆದ ಕಾರಣ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ಕಂಪ್ಲೀಟಾಗಿ ಡಿಜಿಟಲೈಸೇಷನ್ ಮಾಡಬೇಕೆಂಬ ಆ ಒಂದು ಯೋಜನೆ ಏನಿದೆಯಾ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ರಾಜ್ಯದ ಎಲ್ಲ PSCಗಳಿಗೆ CSCಗಳಿಗೆ ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಇಂಟರ್ನೆಟ್ ಕನೆಕ್ಟ್ ಮಾಡಲಿಕ್ಕೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿನ ಮಾಡ್ತಾ ಇದ್ದೇವೆ ಎಲ್ಲ ಕಡೆ. ಯಾಕೆಂತೇಳಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಇಲ್ಲದೆ ನಾವು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಕೂಡ ನಮಗೆ ಹೆಲ್ತ್ ಅಂತ ತರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಡಿಜಿಟಲೈಸೇಷನ್ ಪೇಪರ್ಲೆಸ್ ಇವತ್ತು ಸಿಸ್ಟಮ್ ಅಳವಡಿಸ್ತೇವೆ. ಈಗ ನಾವು ಟ್ರಯಲ್ ರೌಂಡಲ್ಲಿ ಸುಮಾರು 40 ಕಡೆ ಇದೆ, ಅದು ಇನ್ನೂ 183 ಕಡೆ ಕೂಡ ಶಿಫ್ಟ್ ಮಾಡ್ತಾರೆ. ಅದನ್ನು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಆ್ಯಂಡ್ CSC ಅದನ್ನು ನಾವು ವಿಸ್ತರಿಸಿದ್ದೇವೆ. ನಮ್ಮ ಉದ್ದೇಶ ಅಂತೇಳಿದರೆ ಯಾರಾದರೂ ಪೇಷಂಟ್ಸ್ ಬಂದರೆ ಅದರ ಸಂಪೂರ್ಣವಾದ ಮಾಹಿತಿ ಇರಬೇಕು. ಒಂದು ಎರಡನೇ ಸಲ ಬಂದರೆ ಹಿಂದೆ ಎಷ್ಟು 6 ತಿಂಗಳ ಹಿಂದೆ ಬಂದು ಅವನ BP ಎಷ್ಟು ಶುಗರ್ ಎಷ್ಟು ಅಂತೇಳಿ ಮತ್ತೆ ಚೆಕ್ ಮಾಡೋದು. ಆವಾಗ ಹೇಗಿತ್ತು, ಹೀಗೆ ಹೇಗಿತ್ತು, ಆವಾಗ ಕಡಿಮೆ ಆಗಿದೆ, ಈಗ ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿ ಬರ್ತದೆ. ಇಲ್ಲದಿದ್ದರೆ ಯಾರ ಹತ್ರ ಮಾಹಿತಿ ಇರೋದಿಲ್ಲ. ನಾನು ಹೋಗ್ತೇನೆ BP ಚೆಕ್ ಮಾಡಿದೆ ಎಷ್ಟು ಅಂತ ಗೊತ್ತಿರೋದಿಲ್ಲ, ಇನ್ನು 6 ತಿಂಗಳು ಮತ್ತೊಮ್ಮೆ ಚೆಕ್ ಮಾಡ್ತೇನೆ, ಆಗ ಹಿಂದೆಕ್ಕಿಂತಲ್ಲಿ ಬೆಟರ್ ಇದೆಯಾ ಜಾಸ್ತಿ ಇದೆ ಅಂತ ಮತ್ತು ಹೆಲ್ತ್ ಟ್ರ್ಯಾಕ್ ರೆಕಾರ್ಡ್ ಮತ್ತು ಯಾರ ಹತ್ರ ಕೂಡ ಇಲ್ಲ. ಈ ಹೆಲ್ತ್ ಟ್ರ್ಯಾಕ್ ರೆಕಾರ್ಡನ್ನು ನಾವು ಇಟ್ಕೊಳ್ಬೇಕು. ಮತ್ತು ಈಗ ಅದು ನಾವು ಬರೀ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಮಾಡ್ತಾಯಿದ್ದೇವೆ. ಅದೊಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ ಸೆಟ್ ಆದ ನಂತರ ವಿ ಆರ್ ಡಿಸ್ಕಸಿಂಗ್ ವಿತ್ ಅದನ್ನು ನಾವು ಪ್ರೈವೇಟಿಗೆ ಕೂಡ ಕನೆಕ್ಟ್ ಕೊಟ್ಟು ನಾಳೆ ಏನಾದ್ರು ಅವ್ರು ಪ್ರೈವೇಟಿಗೆ ಹೋದರು ಅವರು ಏನು ಮಾಹಿತಿ ಬೇಕು ಅವ್ರ ಬಟನ್ ಕ್ಲಿಕ್ಕಲ್ಲಿ ಎಲ್ಲ ಮಾಹಿತಿ ಸಿಕ್ಕುವಂಥ ಆ ಒಂದು ಯೋಜನೆ ನಾವು ಇವತ್ತು ರೂಪಿಸ್ತಾ ಇವತ್ತು ಇದ್ದೇವೆ. ತಾಲೂಕು ಮಟ್ಟದ ಮತ್ತು CSC ಲೆವೆಲಲ್ಲಿ ಟೆಲಿ ICU ಮತ್ತು ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಕೇರ್ ಮತ್ತು SN ಸಿಕ್ ನ್ಯೂನಾಟಲ್ ಕೇರ್ ಮಕ್ಕಳು ಯಾಕಂದರೆ ಡೆಲಿವರಿ ಆಗಿ ಏನಾಗ್ತದೆ, ತಾಲೂಕು ಮಟ್ಟದಲ್ಲೇ ಡೆಲಿವರಿ ಆಗ್ತದೆ. ಸಣ್ಣ ಮಗುವಿಗೆ ಹೆಚ್ಚಿನ ಕೇರ್ ಬೇಕಾದರೆ ಅವರು ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಇಲ್ಲದೆ ಅವರು ಪ್ರೈವೇಟ್ ಹೋದರೆ ಭಾಳಷ್ಟು ಚಾರ್ಜ್ ಮಾಡ್ತಾರೆ. ಅದು ನಾವು ತಾಲೂಕು ಮತ್ತು CSC ಲೆವೆಲಲ್ಲಿ ಕೂಡ ನಾವು ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೇವೆ.
ಬಹುಶಃ ಇದೆಲ್ಲ ಕೂಡ ಅನುಷ್ಠಾನ ಆಗಿ ಒಂದು 6 ತಿಂಗಳು ಆಗುವಾಗ ಬಹುಶಃ ಎಲ್ಲ ನಮ್ಮ PSU ಮತ್ತು CSC ಮತ್ತು ತಾಲೂಕು ಹಾಸ್ಪಿಟಲ್ಸ್ ಡಿಜಿಟಲೈಸೇಷನ್ ಆಗಿ ಒಂದು ಉತ್ತಮವಾದ ಈ ಒಂದು ಕಾಲಘಟ್ಟಕ್ಕೆ ಅದು ಬಹುಶಃ ಒಂದು ಅಪ್ಡೇಟ್ ಆಗ್ತದೆ. ವಿಶ್ವಾಸಗೂ ಸಂದಿನ ಓಟದ ವ್ಯವಸ್ಥೆಗೂ ಬಲದಿಂಜಾವನ ಕಾರ್ಯಕ್ರಮದ ಉದ್ದೇಶಾಂದು ಬಂಟ್ವಾಳದ ಒತ್ತು ತಹಶೀಲ್ದಾರ್ ನವೀನ್ ಪಂತೇರು ಬಂಟ್ವಾಳ ತಾಲೂಕು ಓಟದ ಪಟ್ಟಿನ ಸರಿಮಲ್ಪುನ 2026 ಜಾಗೃತಿ ಜಾಥಾ ಬೊಕ್ಕ ಸಭೆಟ್ ಆರ್ಪಾತಿರಿಯರು. ಬಂಟ್ವಾಳ ತಾಲೂಕು ಆಡಳಿತ ಬೊಕ್ಕ ತಾಲೂಕು ಸ್ವಿಪ್ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಿ ಮೂಡ ಅಂದೇತಾ ಒಟ್ಟು ಸೇರಿಗೆಡು ಓಟುದಕ್ಲಿನ ಪಟ್ಟಿದ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಜಾಗೃತಿ ಜಾಥಾ ನಡಪಾದ ಬಂಟ್ವಾಳ ತಾಲೂಕು ಪಂಚಾಯತ್ ಸಭಾಂಗಣಡು ಸಭೆ ನಡೆತಂಡು. ತಾಲೂಕು ತಹಶೀಲ್ದಾರ್ ಮಂಜುನಾಥ ಗುರುಕಾರ್ಮೆ ವಹಿಸಿದ್ದರು. ಒತ್ತು ತಹಶೀಲ್ದಾರ್ ನವೀನ್ ಪಾತಿರ್ದು ಓಟುದಕ್ಲಿನ ಪಟ್ಟಿ ಹೆಚ್ಚು ಕಮ್ಮಿ ಮಲ್ಪುರ ಪೊರ್ತಡು 18 ವರ್ಷ ಆಯ್ನ ಸಂದುನ ನಾಗರಿಕರ್ನ ಪುದರ್ಲಿನ ಓಟುದಕ್ಲಿನ ಪಟ್ಟಿಗೂ ಸೇರವನ್ನ ತೀರ್ನಕ್ಲಿನ ಬೊಕ್ಕ ಶಾಶ್ವತವಾದ ಜಾಗಿ ಬದಲ್ತಿನಕ್ಲಿನ ಪುದರ್ಲಿನ ಪಟ್ಟಿಡ್ದು ಕೈ ಬಿಡ್ಪುನ ಪುದರ್ ಪುರುಪು ಪ್ರಾಯ ಆಣ ಪೊಣ್ಣ ಪನ್ಪುನ ಇಂಚ ವಿವರ ಬೊಕ್ಕ ಬೇತೆ ಮಾಹಿತಿಲಿನ ತಪ್ಪುಲೇನು ತಿದ್ದು ನಾವು ಸೇರಿನಂಚ ಓಟುದಕ್ಲಿನ ಪಟ್ಟಿನ ತಪ್ಪು ಇಜ್ಜಂದಿನಂಚ ತಯಾರು ಮಲ್ತೊಂದುಂಡು. ವಿಶ್ವಾಸಗೂ ಸಂದುನ ಓಟದ ವ್ಯವಸ್ಥೆಗೆ ಬಲದಿಂಜಾವನವು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಪಂಡೇರು. ತಾಲೂಕ್ ಪಂಚಾಯತ್ ಕಾರ್ಯತ್ವವನ್ನು ಅಧಿಕಾರಿಗಳಾಯ್ನ ಸಚಿನ್ ಕುಮಾರ್ ಪಾತೆರಿಯರು. ಓಟದಕ್ಲಿನ ಪಟ್ಟಿದ ವಿಶೇಷ ಇಡೀ ಸರಿ ಮಲ್ಪನ 2026 ತಲೆಕೊಡು ಕಾಲೇಜ್ ವಿದ್ಯಾರ್ಥಿಗಳು ಹಿಡಿದ ದಿವನ್ನ ಜಾಗೃತಿ ಜಾಥಾ ಬಿ ಮೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಿಡಿದು ಶುರುವಾದ ತಾಲೂಕು ಪಂಚಾಯತ್ ಆಫೀಸ್ ಮುಟ್ಟಪೋದು ಮುಗಿತಲಾಂಡ್. ತಾಲೂಕು ತಹಶೀಲ್ದಾರ್ ತಾಲೂಕು ಪಂಚಾಯತ್ ಕಾರ್ಯತ್ವವನ್ನು ಅಧಿಕಾರಿಗಳು ಬೊಕ್ಕ ಒತ್ತು ತಹಶೀಲ್ದಾರ್ ಕಾಲೇಜ್ ಪ್ರಿನ್ಸಿಪಾಲರು ಉಪನ್ಯಾಸಕರು ಬರವು ಕಲ್ಪನಾಕ್ಲಿನ ಒಟ್ಟುಗು ಪಜ್ಜೆ ಪಾಡಿಯರು. ಬರವು ಕಲ್ಪನಾಕ್ಲು ಓಟುದಕ್ಲಿನ ರಿಜಿಸ್ಟರ್ ಪುದರ್ ಸೇರ್ಸಾವನ ತಿದ್ದುನ ಬೊಕ್ಕ ಓಟು ಕೊರ್ಪುನ ಮಹತ್ವ ಸಾರುನ ಪ್ಲೇ ಕಾರ್ಡ್ಲಿನ ಪ್ರದರ್ಶನ ಮಲ್ತದ ಸಾರ್ವಜನಿಕರಿಡ ಜಾಗೃತಿ ಮೂಡಾಯಿರು. ಮುಂದಿನ ಪೀಳಿಗೆಗೆ ಅರ್ಥ ಆಗುತ್ತದೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ನಿಮಗೆ ನಿಮ್ಮಲ್ಲಿ ಯಾರಾದ್ರೂ ಓಲ್ಡ್ ಇದೆಯಾ ಮಕ್ಕಳು? ಇಲ್ಲ, ಇನ್ನು 18 ಆಗಿಲ್ಲ, 18 ಕ್ಲಾಸ್ ಆಗಿತ್ತಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ವರ್ಷ ಮೋಸ್ಟ್ಲಿ ನಿಮ್ಮದೆಲ್ಲ ಮತದಾನ ಹಕ್ಕನ್ನು ಆಗುತ್ತೆ. ಆ ಮತದಾನ ಹಕ್ಕನ್ನು ಆಗಬೇಕು ಅಂತ ಹೇಳಿದ್ರೆ ಯಾವ ಫಾರ್ಮನ್ನು ನೀವು ತುಂಬಬೇಕು, ಯಾವ ರೀತಿ ಡಿಲಿಷನ್ ಆಗುತ್ತೆ, ಯಾವ ರೀತಿ ಶಿಫ್ಟನ್ನು ನಾವು ಮಾಡ್ತೇವೆ, ಇದೆಲ್ಲದೂ ಒಂದು ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಮಕ್ಕಳೇ, ನಿಮಗೆ ತಿಳ್ಕೊಂಡಿದ್ದೀರಿ, ಲೈಸೆನ್ಸ್ ಸಿಗಲಿಕ್ಕೆ 18 ವರ್ಷ ಆಗಬೇಕು, ಮದುವೆ ಆಗಬೇಕಂದ್ರೆ 18 ವರ್ಷ ಆಗಬೇಕು. ಅದೇ ರೀತಿ ಮತದಾನಕ್ಕೆ ಅರ್ಹತೆ ಸಿಗಬೇಕಂದ್ರೆ 15 ವರ್ಷ ಆಗಬೇಕು. ಸಂವಿಧಾನ ನಮಗೇನು ಆ ಒಂದು ಅರ್ಹತೆ ನಮ್ಗೆ ಕೊಟ್ಟಿದೆ. ಆ ಅರ್ಹತೆನ ನಾವು ಯಶಸ್ವಿಯಾಗಿ ನಿಭಾಯಿಸಬೇಕಂದ್ರೆ ನಮಗೆ ಈ ಮತದಾನ ಯಾಕೆ ಮಾಡಬೇಕು ಮತ್ತು ಮತದಾನ ಮಾಡೋದ್ರಿಂದ ಏನು ಲಾಭ ಇದೆ ಅಂತ ಹೇಳೋದನ್ನ ನಾವು ಮುಖ್ಯವಾಗಿ ತಿಳ್ಕೋಬೇಕು. ಅವರು ಹೇಳ್ತಾ ಇದ್ದಂತ ಮಾತು ಏನು ಗೊತ್ತಾ? ನಮ್ಮ ಜೊತೆ ನಾವು ಮಕ್ಕಳಿದ್ದಂತ ಧಾಯಿಗೆ ಓಟು ಮಾಡೋದು ಎಂಕುದು ಬೆನ್ನೋಡು ಎಂಕುದು ತಿನ್ನೋಡು. ನಿಮ್ಗೂ ಈ ಶಬ್ದ ಬಂದಿರ್ಬೋದು. ನಾವು ದುಡಿಬೇಕು, ನಾವು ತಿನ್ಬೇಕು, ಮತ್ತೆ ಯಾಕೆ ಮತದಾನ ಹಾಕಬೇಕು? ಇದೇ ಸತ್ಯವಾ ಅಥವಾ ಮತದಾನವೇ ಸತ್ಯವಾ? ಖಂಡಿತ ನಾವು ದುಡಿಬೇಕು. ಆದ್ರೆ ದುಡಿಬೇಕು ಅಂತಾದ್ರೆ ನಮಗೊಂದು ವ್ಯವಸ್ಥೆ ಬೇಕು. ತಾವು ದುಡಿದೇ ತಿನ್ನುವುದಂತಾದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಜೊತೆ ಶ್ರೀಲಂಕಾ ಇದೆ. ಆ ಶ್ರೀಲಂಕಾದಲ್ಲಿ 2 ವರ್ಷದ ಹಿಂದೆ ಪ್ರಜಾಪ್ರಭುತ್ವ ನುಚ್ಚುನೂರಾಯಿತು. ಪ್ರಜಾಪ್ರಭುತ್ವದ ಅಧ್ಯಕ್ಷರ ಕೋಣೆಯ ಒಳಗೆ ಹೋಗಿ ಪ್ರಜೆಗಳು ಪ್ರತಿಭಟನೆ ಮಾಡಿದ್ರು. ಅವರ ಚೇರನ್ನು ಕೂಡ ತುಂಡಾಗಿ ಮಾಡಿದ್ರು. ಅಲ್ಲಿ ಅವತ್ತು ಪ್ರಜಾಪ್ರಭುತ್ವ ಕೊನೆಯಾಯಿತು. ಕೊನೆಯಾದಂತ ಸಂದರ್ಭದಲ್ಲಿ ಅಲ್ಲಿ ದುಡಿದ್ರೂ ತಿನ್ಲಿಕ್ಕೆ ಅವಕಾಶ ಇಲ್ಲ. 2017 ಬಿಡುಗಡೆ ಮಲ್ತದಿತ್ತಿನ ಬ್ರೇಜಾ ಕಾರು ಹೊಸ ನಮೂನೆಡು ಸಜ್ಜಿ ಮಲ್ತದು ಹೊಸ ಮಾರುತಿ ಸುಜುಕಿ ಬ್ರೇಜಾ ಪನ್ಪನ ಗಾಡಿನ ಪೊಲಬು ಮಲ್ತ ಕೊಡ್ತೇರು. ಕುಡ್ಲಡು ಹಂಪನ್ ಕಟ್ಟಿದ ಮಾಂಡವಿ ಮೋಟಾರ್ಸ್ ಅರೆನಾಡ್ ಬಿಡುಗಡೆ ಕಾರ್ಯಕ್ರಮ ನಡೆತಂಡು. ಕಾರ್ ಉತ್ಪತ್ತಿ ಬೊಕ್ಕ ಮಾರುನೆಟ್ ದೇಶಡು ನಂಬರ್ 1 ಸ್ಥಾನಡುಪ್ಪುನ ಮಾರುತಿ ಸುಜುಕಿ ಕಂಪನಿ ಗಿರಾಕಿಲಿನ ಹೆಚ್ಚೆ ಬೇಡಿಕೆಲೆಗೆ ಸರಿಯಾದ ತಂತ್ರಜ್ಞಾನನು ಮಿತ್ತ ಮಟ್ಟಗೂ ಏರಾವೊಂದು ಹೊಸ ಗಾಡಿಲಿನ ತಯಾರು ಮಲ್ತದ ಮಾರ್ಕೆಟ್ಗೆ ಪೊಲಬು ಮಲ್ತಂದು ಬೈದಂಡು. 2017 ಬಿಡುಗಡೆ ಮಲ್ತದಿತ್ತಿನ ಬ್ರೇಜಾ ಕಾರನ್ನು ಸಜ್ಜಿ ಮಲ್ತದ ಹೊಸ ಫೀಚರ್ಲಿನ ಸೇರ್ಸಾವೊಂದು ಹೊಸ ಮಾರುತಿ ಸುಜುಕಿ ಬ್ರೇಜಾ ಗಾಡಿನ ಪೊಲಬು ಮಲ್ತದಂಡು.
ಮಾರುತಿ ಸುಜುಕಿ ಗಾಡಿಲಿನ ಕರ್ನಾಟಕದ ನಿಘಂಟದ ಬೊಕ್ಕ ಬಾರಿ ಮಲ್ಲ ಡೀಲರ್ ಆದಪ್ಪನ ಕುಡ್ಲ ಹಂಪನಕಟ್ಟೆದ ಮಾಂಡವಿ ಮೋಟಾರ್ಸ್ ಅರೆನಾಡ್ ಆಲ್ ನ್ಯೂ ಮಾರುತಿ ಸುಜುಕಿ ಬ್ರೆಜಾ ಕಾರನ್ನು ಗುರುವಾರ ಬಿಡುಗಡೆ ಮಾಡ್ತೇರು. ಸ್ಮಾರ್ಟ್ ಕಾರ್ಸ್ ಕುಡ್ಲದ ಉದ್ಯಮಿ ಪುನೀತ್ ಕಣತೂರು, ಬಾಲಿವುಡ್ ನಲಿಕೆ ಸಂಯೋಜಕರು ಬೊಕ್ಕ ನಟೆ ಎಲ್ಟನ್ ಜೆಫ್, ಕರ್ನಾಟಕ ಬ್ಯಾಂಕ್ ಕುಡ್ಲ ವಲಯದ ಮುಖ್ಯಸ್ಥರು ವಿಶ್ವನಾಥ್ ಬೊಕ್ಕ ಬ್ಯಾಂಕದ ಕ್ರೆಡಿಟ್ ಮಾರ್ಕೆಟಿಂಗ್ ವಿಭಾಗದ ಎಜಿಎಂ ಸಂತೋಷ್ ಮಲ್ಲ ಬಿನ್ನೆರಾದಿತದ. ಮಾಂಡವಿ ಮೋಟಾರ್ಸ್ದ ನಿರ್ದೇಶಕರು ಆರೂರು ಸಂಜಯ್ ರಾವ್ ಬೊಕ್ಕ ಆರೂರು ಗ್ರೂಪ್ದ ಗುರ್ಕಾರ್ಯರು ಆರೂರು ಕಿಶೋರ್ ರಾವ್ ಇತ್ತದ ಹೊಸ ಕಾರ್ ಕುಡ್ಲಗ ಬಿಡುಗಡೆ ಆಂಡ. ಆರೂರು ಕಿಶೋರ್ ರಾವ್ ಪಾತಿರ್ದು ಇತ್ತೆ ಮಾರುತಿ ಸುಜುಕಿ ಕಂಪನಿದ ಗಾಡಿಲು ದೇಶದೋರ್ಮಿಡ ಸಂಚಾರ ಮಲ್ತೊಂದು ಜನಕ್ಲಿನ ಪ್ರೀತಿಗ ಸಂದದಿಂಡ. ಈ ತೊರ್ತಿಗೆ ನಲ್ಪೊಡ್ಲ ಹೆಚ್ಚ ಗಿರಾಕಿಲು ಗಾಡಿ ದೆತ್ತನರೆ ದುಂಬು ಬೈದೆರಿಂದ ಪಂಡಿರು. ಪುನೀತ್ ಕಣತೂರು ಪಾತಿರ್ದು ಎಂಕ್ಲಿನವು ಮಾರುತಿ ಕಾರ್ ಮೆಚ್ಚುನ ಕುಟುಂಬ. ಮಾರುತಿ ಸುಜುಕಿ ಕಂಪನಿ ಪೊಲಬು ಮಲ್ತಿನ ಕಾರ್ಲಿಡು ನೂದೆಟ್ಟು ಸೊನ್ಪದಾತ ಗಾಡಿಲು ಎಂಕ್ಲಿನ ಇಲ್ಲಡೆ ಬತ್ತದು ಪೋತುಂಡು. ಮಾಂಡವಿ ಮೋಟಾರ್ ಸಂಸ್ಥೆಡ್ದು ಗಿರಾಕಿಲೆಗೆ ಎಡ್ಡೆ ಸೇವಾ ಸೌಕರ್ಯಗಳು ತಿಕ್ಕೊಂದುಂಡು ಪಂಡಿರು. ಆರೂರು ಸಂಜಯ್ ರಾವ್ ಪಾತಿರ್ದು ಬ್ರೆಜಾ ಕಾರ್ ಏತ ಬುದರ್ ಪೋತುನ್ ಪಂಡ 2014 ಈ ಕಾರ್ ಮಾರ್ಕೆಟ್ಗೆ ಬತ್ತಿ ಬೊಕ್ಕ ಇಡೆಮುಟ ದೇಶದ 14 ಲಕ್ಷ ಬ್ರೆಜಾ ಕಾರ್ ಮಾರ್ದುಂಡು. ಇತ್ತೆ ಹೊಸ ಫ್ಯೂಚರ್ಲಿನ ಒಟ್ಟುಗು ಬ್ರೆಜಾ ಕಾರ್ ಮಾರ್ಗುಗೂ ಜೈದುಂಡು. 1.5 ಪೆಟ್ರೋಲ್, 1.5 ಪೆಟ್ರೋಲ್ ಪ್ಲಸ್ CNG, 1.0 ಟರ್ಬೋ MT ಪನ್ಪುನ ಮೂಜಿ ನಮೂನೆಡಿ ಈ ಕಾರ್ ತಿಕ್ಕುಣೊಂದು ಪಂಡೆರು. ಮಾಂಡವಿ ಮೋಟಾರ್ಸ್ ಕುಡ್ಲದ ಸರ್ವಿಸ್ ಆ್ಯಂಡ್ ಸ್ಪೇರ್ಸ್ ಒತ್ತು ಗುರ್ಕಾರ್ಯರು ನೆರಂಕಿ ಪಾರ್ಶ್ವನಾಥ, ಮಾರಾಟ ವಿಭಾಗದ ವ್ಯವಸ್ಥಾಪಕರು ಶ್ರುತಿ, ಮಾಂಡವಿ ಮೋಟಾರ್ಸ್ದ ಮಾರಾಟ ಬೊಕ್ಕ ಮಾರ್ಕೆಟ್ ವಿಭಾಗದ ಜನರಲ್ ಮ್ಯಾನೇಜರ್ ಶಶಿಧರ ಕಾರಂತ್, ಗ್ರಾಮೀಣ ಪ್ರದೇಶದ ಒತ್ತು ಮಾರಾಟ ವ್ಯವಸ್ಥಾಪಕರು ಸುಜಿತ್ ಕುಮಾರ್ ಕಾರ್ ಬಿಡುಗಡೆ ಕಾರ್ಯಕ್ರಮ ಮುಟ್ಟಿದ್ದರು. ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ 1984 ವರ್ಷದಲ್ಲಿ ಮಾರುತಿ ಡೀಲರ್ಶಿಪ್ಪನ್ನು ಪಡೆದುಕೊಂಡರು. 86ರಲ್ಲಿ ಮೈಸೂರಲ್ಲಿ ಪಡೆದುಕೊಂಡರು ಮತ್ತು 88ರಲ್ಲಿ ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಮಾರುತಿ ಡೀಲರ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ. ಈಗ ನನ್ನ ತಮ್ಮಂದಿರಾದ ಅಶೋಕ್ ರಾವ್ ಮತ್ತು ಕಡೆ ತಮ್ಮನಾದ ಸಂಜಯ್ ಅವರು ಕೂಡ ಮಾರುತಿ ಡೀಲರ್ಶಿಪ್ಪನ್ನು ನೋಡಿಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದರೆ ಗ್ರಾಹಕರು ಬಹಳ ಒಂದು ಪ್ರಾಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ನಮ್ಮ ಗ್ರಾಹಕರು ನಮಗೆ ಸದಾ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹ ಸಲಹೆಯನ್ನು ಕೊಡ್ಕೊಂಡು ಬಂದಿದ್ದೀರಿ. ಇದೇ ರೀತಿಯಲ್ಲಿ ಇನ್ನು ಬರೋ ವರ್ಷದಲ್ಲಿ ಕೂಡ ಇದೇ ರೀತಿಯ ಪ್ರೋತ್ಸಾಹ ಸಲಹೆಯನ್ನು ಖಂಡಿತವಾಗಿ ನಮಗೆ ಕೊಡ್ತೀರಿ ಎಂಬ ಭರವಸೆ ನಮಗೆ ಇದೆ. ಹಾಗೆ ನಿಮಗೆ ತಿಳಿದ ಹಾಗೆ ಮಾರುತಿ ಸುಜುಕಿ ಅವರು ತಯಾರಿಸಿದ ವಾಹನಗಳು ಈಗ ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡುತ್ತಿವೆ. ಏಕೆಂದರೆ ಅವು ಸಾರ್ವಜನಿಕ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರವಾಗಿವೆ. ಆಲ್ಮೋಸ್ಟ್ ಒಂದು 80 to 90% ಆಫ್ ದ ಏನು ಮಾರುತಿ ವೆಹಿಕಲ್ಸ್ ನಮ್ಮ ಮನೆಗೆ ಬಂದು ಹೋಗಿದೆ. ಅದರಲ್ಲಿ ನಮ್ಮ ಭಾರಿ ಪ್ರೌಡ್ ಇದೆ ನಮಗೆ. ಆಲ್ಸೋ ಈಗ ಆಲ್ರೆಡಿ ನನ್ನ ಹತ್ರ ಇರುವಂಥ ವೆಹಿಕಲ್ಸಲ್ಲಿ ಅರೌಂಡ್ 10 to 15 ವೆಹಿಕಲ್ಸ್ ಮಾರುತಿದೇ ಆಗಿದೆ. ಅದು ಎಲ್ಲ ವೆಹಿಕಲ್ಸ್ ಕೂಡ ಮಾಂಡವಿಯಿಂದಲೇ ಪರ್ಚೇಸ್ ಮಾಡಿರೋದು. ನಾನು ಒಳ್ಳೆ ಸೇಲ್ಸ್ ಟೀಮು ಇದೆ, ಅದಲ್ಲದೆ ಅದಕ್ಕಿಂತ ಒಳ್ಳೆ ಸರ್ವಿಸ್ ಟೀಮ್ ಇದೆ ಮಾಂಡವಿಯಲ್ಲಿ. ಯಾಕಂತ ಹೇಳಿದರೆ ನಮ್ಮ ಕಾರಿಗೆ ಏನೇ ಒಂದು ಇಶ್ಯೂಸ್ ಬರುವುದಿಲ್ಲ. ಮಾರುತಿ ಕಾರ್ಸ್ ತುಂಬ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಆ ಒಂದು ಟೈಮಲ್ಲಿ ನಮಗೆ ಏನು ಇಶ್ಯೂಸ್ ಬಂದರೂ ಸಹ ಇಮಿಡಿಯೇಟ್ ಕಾಲ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡುವಂಥದ್ದು ಮಾಂಡವಿ ಮೋಟಾರ್ಸಲ್ಲಿ. ಅದು ಭಾರಿ ಒಂದು ಒಳ್ಳೆಯ ಒಂದು ಸರ್ವಿಸ್ ನಮಗೆ ಮಾಂಡವಿ ಮೋಟಾರ್ಸ್ ಅಂತ ಸಿಗ್ತಾ ಇದೆ. Brezza was launched in 2016 and now it is probably in its third avatar and it's already sold over 1.4 million units in India so far. But there have been a lot more features which have been added this time. As we all know, it's the favorite compact SUV trusted by all our customers.
The new Brezza is even more youthful, more impressive, and it's feature packed as well. Customers now can choose between the K15 series engine, which comes in petrol, and for the first time the Brezza has come with an underbody SCNG, and we also have the exciting turbo or booster jet as Maruti calls it. It's an improvement from the earlier booster jet engine which was available in the Baleno RS as well as the Fronx. It comes with 10 bhp more, which is close to about 110 bhp, and it has 170 Newton meter of torque. ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ಗುರುಕಾರ್ಯರು ರವೀಂದ್ರ ಚೌಹಾಣ್ ಗುರುವಾರ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬತ್ತದಿತ್ತರು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯಕ್ ಚೌಹಾಣ್ರಿಗೆ ಮರ್ಯಾದೆ ಸಂದೈತ ಮಲ್ತೆರು. ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ಗುರುಕಾರ್ಯರು ರವೀಂದ್ರ ಚೌಹಾಣ್ ಗುರುವಾರ ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬತ್ತದಿತ್ತರು. ಶ್ರೀ ರಾಜರಾಜೇಶ್ವರಿ ದೇವಿಗೆ ಕೈ ಮುಗಿದು ಇಂಬು ನಟ್ಟುನ್ನ ಚೌಹಾಣ್ರಿಗೆ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಪದ್ಮನಾಭ ಭಟ್ರು ಪ್ರಸಾದ ಕುರ್ದು ಆಶೀರ್ವಾದ ಮಲ್ತೆರು. ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಒಟ್ಟಗೀತದ ರವೀಂದ್ರ ಚೌಹಾಣ್ರಿಗೆ ಶಾಲು ಪಾಡ್ದ ನೆಂಪದ ಕಾಣಿಕೆ ಕೊರಿಯರು. ವೆಂಕಟೇಶ ನಾವಡ, ಯಶವಂತ ಪೊಳಲಿ, ಸುಪ್ರೀತ್ ಆಳ್ವಾ, ದೇವಸ್ಥಾನದ ಕಾರ್ಯತವನ್ನಾಧಿಕಾರಿ ಕೆಪಿ ಚಂದ್ರಮೋಹನ್ ಇಂಚ ಪಾಕಜನ ನಾಯಕರು ಈ ಪೊರ್ತುಡಿತ್ತರು. ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ಗುರು ಪುಣ್ಣಮದ ಆಚರಣೆ ಮಲ್ತದೇರು. ಶ್ರೀ ಮತ್ಸ್ಯೇಂದ್ರನಾಥ, ಶ್ರೀ ಗೋರಕ್ಷನಾಥ, ವ್ಯಾಸ ಮುನಿಕ್ಲೆಗೆ ವಿಶೇಷ ಗುರು ಪೂಜೆ ನಡಪಾದಿರು. ಕುಡ್ಲದ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಗುರು ಪುಣ್ಣಮೆದ ವಿಶೇಷ ಸೇವೆದ ಪೂಜದ ಒಟ್ಟುಗೂ ನಡತಂಡು. ರುದ್ರಪಾರಾಯಣ ಸೇರಿನಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ದೀದಿತ್ತೇರು. ಮಧ್ಯಾಹ್ನ ಶ್ರೀ ಮತ್ಸ್ಯೇಂದ್ರನಾಥ, ಶ್ರೀ ಗೋರಕ್ಷನಾಥ, ಶ್ರೀ ಚೌರಂಗಿನಾಥ, ತ್ರಿಲೋಕೇಶ್ವರ, ವಿಷ್ಣು ದೇವೇರ ಒಕ್ಕ ವ್ಯಾಸಮನಿಕ್ಲೆಗ ವಿಶೇಷ ಗುರು ಪೂಜೆ ಸಂದಾಯರು. ಶ್ರೀ ಮಂಜುನಾಥ ಸ್ವಾಮಿಗೆ ಏಕಾದಶ ರುದ್ರಾಭಿಷೇಕ ಮಲ್ತೇರು. ಗುರು ಪುಣ್ಣಮೆದ ಲೆಕ್ಕಡು ದಿಂಜ ಜನ ಭಕ್ತರು ದೇವಸ್ಥಾನಕ್ಕೂ ಬತ್ತದಿತ್ತೇರು. ಗುರು ಪರಂಪರದ ನೆಂಪುಗಾದ ಒಕ್ಕ ವಿಶ್ವಶಾಂತಿ, ಲೋಕ ಕಲ್ಯಾಣ ಮುಖ ಮಾತಿರಲ್ಲ ಸುಖ ಸಮೃದ್ಧಿಗಾದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಡು ವಿಶೇಷ ಪ್ರಾರ್ಥನೆ ಮಲ್ತೇರು.
ನಂತೂರದ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಪದವಿ ಪೂರ್ವ ಕಾಲೇಜು ಪರ ವಿದ್ಯಾರ್ಥಿಗಳ ದಿನಾಚರಣೆ ಬೊಕ್ಕ ಹೊಸ ಪದಾಧಿಕಾರಿಲು ಅಧಿಕಾರದೆತ್ತೊನ್ನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೇರು. ಕುಡ್ಲನಗರ ನಂತೂರದ ಡಾಕ್ಟರ್ ನಿಟ್ಟೆ ಶಂಕರ ಅಡ್ಯಂತಾಯ ಪದವಿ ಪೂರ್ವ ಕಾಲೇಜಿದ ಪರ ವಿದ್ಯಾರ್ಥಿಗಳ ದಿನಾಚರಣೆ ಬೊಕ್ಕ ಹೊಸ ಪದಾಧಿಕಾರಿಲು ಅಧಿಕಾರದೆತ್ತೊನ್ನ ಲೀಸ್ ಕಾಲೇಜಿದ ಸಭಾಂಗಣ ನಡೆದಿದೆ. ಕಾಪು ಶಾಸಕರು ಸುರೇಶ್ ಶೆಟ್ಟಿ ಗುರುಮೆ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರದು ಬರವೇ ಸಮಾಜದ ಪಂಚಾಂಗ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ದಂಚಿನ ಸಂಸ್ಥೆಲು ಮಾದರಿ ನಾಯಕರನ್ನು ತಯಾರು ಮಲ್ತೊಂದಿ ಬೈದಂಡು ಹೊಸ ನಾಯಕ ಯಜಮಾನಿಕೆ ತೊನ್ನ ಬರೋ ಕಲ್ಪನಕ್ಲು ಸವಾಲಿನ ಧೈರ್ಯುಡು ಎದುರಿಸಾದು ಸಮಾಜದ ಎಡ್ಡೆಪ್ಪುಗಾದ ಪುಣೆಲೆ ಎಂದು ಪಂಡಿರು. ತುಳು ಸಿನಿಮಾ ವಲಯದ ರಾಷ್ಟ್ರ ಪ್ರಶಸ್ತಿ ಗೆದ್ದ ನಟಿ ರೂಪಶ್ರೀ ವರ್ಕಾಡಿ, ನಟೆ ಬುಕ್ಕ ನಿರ್ದೇಶಕರು ಸಿದ್ಧಾರ್ಥ ಶೆಟ್ಟಿ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ವಿಜೇಶ್ ನಾಯ್ಕ್ ದುಂಬಾಳ್ತಿಡು ಪದಾಧಿಕಾರಿಗಳು ಅಧಿಕಾರದೆ ತೊಂದಿರು. ಕುಮಾರಿ ಭೂಮಿ ಶೆಟ್ಟಿ ಗುರ್ಕಾರರಾದ ಅಧಿಕಾರದೆ ತೊಂದಿರು. ಪ್ರಿನ್ಸಿಪಾಲ್ ಡಾಕ್ಟರ್ ನವೀನ್ ಶೆಟ್ಟಿ ಗುರ್ಕಾರ್ಮ ವಹಿಸಿದ್ದು ಪಾತಿರ್ದು ಬರವು ಕಲ್ಪನಕಳ ಬರವುದ ಬೊಕ್ಕ ಮಾತಾನಮನದ ಬುಲಿಚಿಲ್ಲು ಪರ ವಿದ್ಯಾರ್ಥಿಗಳ ಸಂಘದ ಪಾಲು ಮಹತ್ವದವು ಆದುಂಡು ಅಭಿಪ್ರಾಯ ತಿಳಿಪಾಯರು. ಬಜಪೆದ ಪಾಪ್ಯುಲರ್ ಆಂಗ್ಲ ಮಾಧ್ಯಮ ಶಾಲೆದ ಆಡಳಿತ ಅಧಿಕಾರಿ ಗೋಪಿನಾಥ ಹೆಗ್ಡೆ, ಒತ್ತು ಪ್ರಿನ್ಸಿಪಾಲರ್ ಅನ್ನಪೂರ್ಣ ನಾಯಕ್, ಉಪನ್ಯಾಸಕರು ಬರವು ಕಲ್ಪನಕಲು ಕಾರ್ಯಕ್ರಮ ಇತ್ತಿರು. ದ ಮೊಮೆಂಟ್ ವಿಲ್ ಗೋ ಕೀಪ್ ಆನ್ ಚೇಂಜ್. ಕ್ಷಣಗಳು ಬದಲಾವಣೆ ಆಗ್ತದೆ. ದೇವರಲ್ಲಿ ಕೇಳಿದ್ರೆ ನಿಮಗೆ ಯಾವುದು ನಿನ್ನದು ಅಂತ ಕೇಳಿದ್ರೆ ಯಾವುದು ಇಲ್ಲ. ನನ್ನ ಹತ್ರ ಬಂಗ್ಲೆ ಇದೆ, ಅರಮನೆ ಇದೆ, ಗಂಡ ಇದ್ದಾನೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಆಸ್ತಿ ಇದೆ, ಅಂತಸ್ತು ಇದೆ. ಇದೆಲ್ಲವೂ ಯಾವುದೂ ಕೂಡ ನಿನ್ನದಲ್ಲ. ನಿನ್ನಲ್ಲಿರುವುದು ಈ ಕ್ಷಣ ಮಾತ್ರ. ಈ ಕ್ಷಣ ನನ್ನದು, ಅದನ್ನು ನಾವು ಅನುಭವಿಸಬೇಕು. ಒಂದು ಆತು ಬುಕ್ಸ್ ಓದುದು ಅದ್ಭುತ ಭಂಡಾರನ ಬಗ್ಗೆ ಪಂತೆ ವರ್ಡ್ ಇಜ್ಜಿಂಗ್ ಅದ್ಭುತ ಒಂದು ಜ್ಞಾನ ಭಂಡಾರ ಎನ್ನ ದುಂಬುದಿಂಚಲ ಮಸ್ತ್ ನಾಟಕ ಅಂತ ಒಂದು ಬೈದಿನಾರು. ದುಂಬುದಿಂಚಲ ಆರ್ನ ಆಶೀರ್ವಾದ ಎನ್ನ ಮಿತಿ ಏಪಲ ಎತ್ತುಂಡು ನನ್ನಲ್ಲ ಏನ ಬ್ಲೆಸ್ಸಿಂಗ್ ಏಪಲ ಎನ್ನ ಮಿತಿ ಉಪ್ಪಡಿಸ ಅಂಚನೆ ಸಿದ್ಧಾರ್ಥನ ಕೋ ಆರ್ಟಿಸ್ಟ್ ಯಾನ್ಲಾರ್ಲ ಒಟ್ಟುಗು ತುಡಾರ್ ಪನ್ಪಿನ ಮೂಡ್ ಆಕ್ಟ್ ಮಲ್ದಿನಕುಲು ಸಿದ್ಧಾರ್ಥ ಚಂಚಮಂಡ ಅಕಲೊಂಜಿ ಪ್ಯಾಕೇಜ್ ಫುಲ್ ಇಲ್ಲಾಡೆ. ಸಿದ್ಧಾರ್ಥನ ಅಮ್ಮ ಎಡ್ಡ ಡಾನ್ಸರ್, ಸಿದ್ಧಾರ್ಥನ ಅಜ್ಜಿ ಡಾನ್ಸರ್, ಅಂಚ ಒಂಜಿ ಪರಂಪರೆನೆ ಫುಲ್ಲು ಅದ್ಭುತ ನೃತ್ಯ ಕಲಾವಿದರು ಸಿದ್ಧಾರ್ಥನ ಫ್ಯಾಮಿಲಿ. ಸಿದ್ಧಾರ್ಥ ಅದ್ಭುತ ಡ್ಯಾನ್ಸರ್, ಸಿದ್ಧಾರ್ಥಲ ಅಡ್ಡ ಆಕ್ಟರ್, ಅಡ್ಡ ಡೈರೆಕ್ಟರ್. ಸೊ ಖುಷಿ ಉಂಟು ಇಂಕ ಸಿದ್ಧಾರ್ಥನೊಟ್ಟಿಗೆ ಅನ್ನಿ ಸ್ಟೇಜ್ ಶೇರ್ ಮಲ್ದಿನಕ್ಕೆ. ಇವತ್ತು ಎಲ್ಲಿ ಇಲ್ಲಿ ಏನಾಗ್ತದೆ, ಸಂಬಂಧಗಳ ಸಂಕೀರ್ಣತೆ, ಕೌಟುಂಬಿಕ ಶಿಥಿಲತೆ, ಭಾವನೆಗಳ ಯಾಂತ್ರಿಕತೆ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಹೀಗೆ ಮತ್ತೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದು ಹೋಗ್ತೇವೆ. ಈ ನಿಟ್ಟಿನಲ್ಲಿ ಬದುಕೇ ಒಂದು ಪರೀಕ್ಷೆ ಅಲ್ವಾ? ಬದುಕು ಹಲವರನ್ನ ಹಲವು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಸ್ನೇಹಿತರೆ. ಹಾಗಾಗಿ ಹೇಳ್ತಾನೆ, ಪರೀಕ್ಷೆ ಸೋತ್ರೆ ಚಿಂತೆ ಇಲ್ಲ, ಬದುಕಲ್ಲಿ ಸೋಲ್ಬಾರ್ದು. ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ನಾವು ಕಲಿಯಬೇಕಂತೆ ಆತ್ಮೀಯರೇ. ಹಾಗಾಗಿ ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ಬದುಕು ಭಾವಗೀತೆ ಆಗ್ತಂತೆ. ವ್ಯಾಘ್ರ ಚಾಮುಂಡಿ ದೈವಸ್ಥಾನ ಕರಿಯಂಗಳದ ವ್ಯಾಘ್ರ ಚಾಮುಂಡಿ ಸೇವಾ ಸಮಿತಿದ ನಿಲೆಟ್ ಆಟಿದ ಕೂಟ 2025 ಕಾರ್ಯಕ್ರಮ ಲೋಕೇಶ್ ಸುವರ್ಣ ಕರಿಯಂಗಳ ಗುರ್ಕಾರ್ಮಿಡ ನಡೆದಿದೆ. ವ್ಯಾಘ್ರ ಚಾಮುಂಡಿ ದೈವಸ್ಥಾನ ಕರಿಯಂಗಳದ ವ್ಯಾಘ್ರ ಚಾಮುಂಡಿ ಸೇವಾ ಸಮಿತಿದ ನಿಲೆಟ್ ಆಟಿದ ಕೂಟ 2025 ಕಾರ್ಯಕ್ರಮ ಲೋಕೇಶ್ ಸುವರ್ಣ ಕರಿಯಂಗಳ ಗುರ್ಕಾರ್ಮಿಡ್ ಭಕ್ತಿ ಗೌಜಿ ಬುಕ ಬೇತೆ ಬೇತೆ ಗೋಬುಲಿನ ಪಂತುಲಿನ ಒಟ್ಟುಗು ಗಡ್ದು ನಡೆತಂಡು ಬಿನ್ನೇರ್ನ ಸೇರಿಗೆಡು ಕಾರ್ಯಕ್ರಮ ಉದಿಪನಾಡು ದೈವಸ್ಥಾನದ ಗುತ್ತುದಾರ ಆಯ್ನ ಸತೀಶ್ ಶೆಟ್ಟಿ ಬುಕ ದಿನೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ಪುಗಾರ್ದು ಪಾತಿರ್ದು ಇತ್ತಿದ ಜೋಕ್ಲಿಗೆ ಒಂದು ಪ್ರೇರಣೆ ಪಂಡಿರು. ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಟಪಾಡಿ ತುಳುನಾಡದ ಆಡಿ ತಿಂಗುಲ್ದ ಸಂಪ್ರದಾಯ ಆಚರಣೆ ಬುಕ ಸಂಸ್ಕೃತಿದ ಮಹತ್ವದ ವಿವರ ಕುರಿಯರು. ಗಂಗಯ್ಯ ಕೋಟೆಯ ನಡುಮನೆ ಗಂಗಯ್ಯ ಪೂಜಾರಿ ಭಂಡಾರಿ ಬುಟ್ಟು, ಗಣೇಶ್ ಪೂಜಾರಿ, ವೆಂಕಟೇಶ್ ತುಂಗ ಭಟ್ ಪಲ್ಲಿಪಾಡಿ, ಚಂದ್ರಹಾಸ ಪಲ್ಲಿಪಾಡಿ ಕಾರ್ಯಕ್ರಮ ಟಿತ್ತಿರು. ಆಟಿ ತಿಂಗುಲ್ದ ಸಂಪ್ರದಾಯದ ವನಸು ತೆನಸು ಅಟ್ಟಣೆ ಆದಿತ್ತಂಡು.
ಫೆಸಿಲಿಟಿದ ನಿಲಿಟ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರದ ಗೋಪುರನು ಡ್ರೋನ್ ಗಳಸದು ನಿರ್ಮಲ ಮಲ್ತದೇರು. ದುರ್ಗಾ ಫೆಸಿಲಿಟಿದ ನಿಲಿಟ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ಗೋಪುರನು ಬುಧವಾರ ಡ್ರೋನ್ ಗಳಸದು ನಿರ್ಮಲ ಮಲ್ತೇರು. ಎತ್ತರದ ಗೋಪುರನು ನಿರ್ಮಲ ಮಲ್ಪರೆ ಕಷ್ಟ ಹಿಡಿದಾಬ್ರ ಡ್ರೋನ್ ಗಳಸದು ನೀರು ರಟ್ಟದು 5 ಬೊಕ್ಕ ಸಾಬೂನು ಆಯಿಲ್ ಬೊಕ್ಕ ನೀರು ಗಳಸದು ನಿರ್ಮಲ ಮಲ್ತೇರು. ಕುಡ್ಲಡ್ ಭಾರತ್ ಗ್ಯಾಸ್ ಲೈಟ್ ಜಿಪ್ 10 kg ಫೈಬರ್ ಸಿಲಿಂಡರ್ ಬಿಡುಗಡೆ ತಲೇಸ್ ಕುಡ್ಲದ ಅನುಪಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಂಸ್ಥೆದ ಆವರಣೋಡು ನಡೆತಂಡ. ಅನುಪಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಂಚನೆ ಕಾಮಧೇನು ಗ್ಯಾಸ್ ಏಜೆನ್ಸಿ ಸಂಸ್ಥೆಲಿನ ಜಂಟಿ ಸಹಯೋಗಡು ಈ ಲೇಸ್ ಅಟ್ಟಣೆ ಆದಿತ್ತಂಡ. ಕುಡ್ಲದ ಅನುಪಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಂಸ್ಥೆದ ಅಂಗನೋಡು ಭಾರತ್ ಗ್ಯಾಸ್ ಕಂಪನಿದ ನೂತನ ಲೈಟ್ ಜಿಪ್ 10 kg ಅಟಿಲ್ ಅನಿಲ ಫೈಬರ್ ಸಿಲಿಂಡರ್ಗೆ ಚಾಲನೆ ಕೊರಿಯರು. ಅನುಪಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂಚನೆ ಕಾಮಧೇನು ಗ್ಯಾಸ್ ಏಜೆನ್ಸಿ ಸಂಸ್ಥೆಲಿನ ಒಟ್ಟು ಸೇರಿಗೇಡು ಆಯೋಜನೆ ಮಲ್ತಿತ್ತಿನ ಈ ಲೇಸಡು ಸುರುತ ಹಂತೋಡು 15 ಜನ ಗ್ರಾಹಕರಿಗೆ ಹೊಸ ಮಾದರಿದ ಸಿಲಿಂಡರ್ಲಿನ ಕೈ ಪಗಪನ ಮೂಲಕ ವಿತರಣೆಗೆ ಚಾಲನೆ ಕೊರಿಯರು. ಈ ಪುರ್ತುಡು ಲೇಸಡು ಮಲ್ಲ ಬಿನ್ನೆರೆ ಮಣಿಟಿತ್ತಿನ ಭಾರತ್ ಗ್ಯಾಸ್ ಸಂಸ್ಥೆದ ಮಂಗಳೂರು LPG ಟೆರಿಟರಿ ಮ್ಯಾನೇಜರ್ ಶ್ರೀ ಸಂದೀಪ್ ಕುಮಾರ್ ರೈನಾ ಪಾತಿರ್ದು ಗ್ರಾಹಕರಿನ ಅನುಕೂಲ ಅಂಚನೆ ಭದ್ರತೆದ ಅಂಚನೆ ಫೈಬರ್ ಸಿಲಿಂಡರ್ದ ಬಗ್ಗೆ ವಿವರಗಳನ್ನು ಪಟ್ಟಿಯರು. ಲೇಸಡ್ ಭಾರತ್ ಗ್ಯಾಸ್ ಮ್ಯಾನೇಜರ್ ಸೇಲ್ಸ್ ಶ್ರೀ ದರ್ಶಿತಾ ಮಾಳವೀಯ, ನಿವೃತ್ತ RTO ಶ್ರೀ ರವಿಶಂಕರ್, ಕಾಮಧೇನು ಗ್ಯಾಸ್ ಏಜೆನ್ಸಿದ ವಿತರಕರಾಯಿನ ಶ್ರೀ ದಿನೇಶ್ ಕುಮಾರ್ ಶೆಟ್ಟಿ, ಅನುಪಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಸಂಸ್ಥೆದ ವಿತರಕರಾಯಿನ ಶ್ರೀ ಬೊಕ್ಕ ಶ್ರೀಮತಿ ಅಮೃತ ಸುರೇಶ್ ಕುಮಾರ್ ಸೇರ್ನಂಚ ಗಣ್ಯರು ಪಾಲ್ಪಡೆದಿದ್ದರು. ಗ್ಯಾನ್ ಈವೆಂಟ್ಸ್ ಮಂಗಳೂರು ಸಂಸ್ಥೆದ ಶ್ರೀ ಗಣೇಶ್ ಪ್ರಸಾದ್ಗೆ ಕಾರ್ಯಕ್ರಮನು ಸುಧಾರ್ತುಕೊಡ್ದು ಬತ್ತಿನಕ್ಲೇನ ಎದುಕೊಂದು ಬೊಕ್ಕ ಸೊಲ್ಮೆನು ಸಂದಾಯರು. New connections in domestic because of the international crisis, everyone knows Iran, USA, other things. So government wanted that some innovative thing should come which will both help in new connections as well as safety as well as convenience for the customer. So a lot of queries were coming, new connections are coming, we are not able to give, and a lot of students, a lot of flat owners, lot of people wanted to have new connections. So company has come up with this innovative idea of a composite cylinder. ಬ್ರಾಹ್ಮರಿ ಯಕ್ಷಮಿತ್ರರು ಮಂಗಳೂರು ಟ್ರಸ್ಟ್ ವತಿಯಿಂದ ಆಯೋಜನೆ ಮಲ್ಪನ ಒರ್ಮನೆ ವರ್ಷದ ಯಕ್ಷ ವೈಭವ 2020 ಕಾರ್ಯಕ್ರಮ ಆಗಸ್ಟ್ 1 ಶನಿವಾರ ಕುದ್ಮಲ್ ರಂಗರಾವ್ ಪುರಭವನ ಮಂಗಳೂರು ಮುಲ್ಪ ಬಯ್ಯ 7 ಗಂಟೆರ್ದು ಮನದಾನಿ ಕಾಂಡೆ ಮುಟ್ಟ ಅಟ್ಟಣೆ ಆತಂಡ ಮಾತಿರ್ಲಾ ಬತ್ತದು ಲೇಸನ ಪೊರ್ಲು ಮಲ್ತು ಕೊರಡು ಪಂಡು ಸಂಘಟಕಿಯರು ಭಿನ್ನಾಯ್ತೊಂದೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೈಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.